ಆತ್ಮೀಯರೇ, ಬದ್ರಿಯಾ ವೆಲ್ಫೇರ್ ಸೊಸೈಟಿಯು 40ನೇ ವಾರ್ಷಿಕೋತ್ಸವದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಸೊಸೈಟಿಯ ಅಧ್ಯಕ್ಷರಾದ ಇರ್ಷಾದ್ ಅಜ್ಜಿನಡ್ಕರ್ ಅವರೇ, ಇಂದಿನ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಈಗಾಗಲೇ ನಿರ್ಗಮಿಸಿದ ಶ್ರೀಮತಿ ವಿಜಯಕಾಂತಿ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ನಾಯಕರೇ, ಬಹುಶಃ 1986ರಲ್ಲಿ ಆರಂಭಿಸಲ್ಪಟ್ಟ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಕಳೆದ 40 ವರ್ಷ ತುಂಬುವ ಈ ದಿನಗಳಲ್ಲಿ ನಾವು ಕೆಲವು ವಿಶೇಷ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ನಮ್ಮಲ್ಲಿ ಕೆಲವರು ಕೇಳಿದರು, ನೀವು ಸಾಧಾರಣ ಸಂಘಟನೆಗಳು ಸಿಲ್ವರ್ ಜುಬ್ಲಿ ಮತ್ತು ಗೋಲ್ಡನ್ ಜುಬ್ಲಿಗಳನ್ನು ಆಚರಿಸ್ತೇವೆ, ನೀವು 40 ವರ್ಷದಲ್ಲಿ ನೀವೇನು ವಿಶೇಷ ಕಾರ್ಯಕ್ರಮ ಹಾಕಿಕೊಂಡಿದ್ದೀರಿ ಅಂತ. ಬಹುಶಃ ನಿಮಗೆಲ್ಲರಿಗೂ ತಿಳಿದಿರುವಂತೆ ಇಸ್ಲಾಮಿನಲ್ಲಿ 40 ವರ್ಷಕ್ಕೆ ಒಂದು ಮಹತ್ವವಿದೆ. ನಮಗೆ ತಿಳಿದಿರುವಂತೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಭುತ್ವ ಸಿಕ್ಕಿದ ಆ ದಿನ 40 ವರ್ಷ ಆಗಿದೆ. ಆ ಒಂದು ಸಂಪ್ರದಾಯವನ್ನು ನಾವು ಹೊಸದಾಗಿ ಹಾಕಿಕೊಂಡಿದ್ದೇವೆ. ನಮಗೆಲ್ಲ ತಿಳಿದಿರುವಂತೆ ಕಳೆದ 40 ವರ್ಷದಲ್ಲಿ ಅಜಿನಡ್ಕದ ಮಟ್ಟಿಗೆ ಕನ್ನಡದಲ್ಲಿ ಒಂದು ಗಾದೆ ಉಂಟು, ಆಡು ಮುಟ್ಟದ ಸೊಪ್ಪಿಲ್ಲ. ಹಾಗೆಯೇ ಬದ್ರಿಯಾ ವೆಲ್ಫೇರ್ ಸೊಸೈಟಿ ಮಾಡದ ಸಮಾಜಮುಖಿ ಕೆಲಸಗಳು ಇಲ್ಲ ಎಂಬ ರೀತಿಯಲ್ಲಿ ಕಳೆದ 40 ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ಅಜಿನಡ್ಕದಲ್ಲಿ ಒಂದು ಮಸೀದಿ ನಿರ್ಮಾಣ ಮಾಡಬೇಕೆಂಬ ಊರಿನ ಹಿರಿಯರ ಯುವಕರ ಕನಸಿಗೆ ಸಾಥ್ ಕೊಟ್ಟದ್ದು ಮತ್ತು ಮಸೀದಿ ನಿರ್ಮಾಣ ಸಮಿತಿ ರಚಿಸಲು ಊರಿನ ಎಲ್ಲರನ್ನು ಸೇರಿಸಿ ಜವಾಬ್ದಾರಿ ತೆಗೆದುಕೊಂಡದ್ದು ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್. ನಂತರ ಮಸೀದಿ ನಿರ್ಮಾಣದಲ್ಲಿ ಆಗುವ ಆರ್ಥಿಕ ಸಹಕಾರ ಶ್ರಮದಾನದ ಮೂಲಕ ಮಸೀದಿ ನಿರ್ಮಾಣದಲ್ಲಿ ತನ್ನ ಸಹಭಾಗಿತ್ವವನ್ನು ನಿರ್ವಹಿಸಲಾಗಿದೆ. ನಂತರ ಮಸೀದಿಯ ಹೊರಾಂಗಣ ಸಾರಣೆ ಕೆಲಸವನ್ನು ಸಂಘದ ವತಿಯಿಂದ ಮಾಡಲಾಗಿದೆ. ಅಲ್ಲದೆ ಮಸೀದಿಗೆ ಮಯ್ಯತ್ ಪರಿಪಾಲನೆಗೆ ಬೇಕಾದ ಸಾಮಗ್ರಿಗಳನ್ನು ಸಂಘದ ವತಿಯಿಂದ ಕೊಡಲಾಗಿದೆ. ಅಜಿನಡ್ಕ ಸರ್ಕಾರಿ ಶಾಲೆಯಲ್ಲಿ ಅಧ್ಯಾಪಕರ ಕೊರತೆ ಇದ್ದಾಗ 5 ವರ್ಷ ಸಂಘದ ವತಿಯಿಂದ ಅಧ್ಯಾಪಕರನ್ನು ಗೌರವಧನ ಕೊಟ್ಟು ನೇಮಿಸಲಾಗಿದೆ. 1979ರಲ್ಲಿ ಆರಂಭವಾದ ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಂಡ ರೀತಿಯಲ್ಲಿ ಶಾಲೆಯ ಅಭಿವೃದ್ಧಿಯಲ್ಲಿ ತನ್ನ ಪಾಲನ್ನು ನಿರ್ವಹಿಸಿದೆ. ಹಲವು ವರ್ಷಗಳು ಸ್ಥಳೀಯ ಮದ್ರಸದಲ್ಲಿ ನಡೆಯುತ್ತಿದ್ದ ಸರ್ಕಾರಿ ಶಾಲೆ ಸ್ವಂತ ಸ್ಥಳ ಖರೀದಿಸುವ ಸಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ UN ಅಬ್ದುಲ್ಲಾಜಿ ಅವರ ನೇತೃತ್ವದಲ್ಲಿ ಪ್ರಯತ್ನ ಆರಂಭಿಸಿದಾಗ ಪ್ರಥಮವಾಗಿ ಅಂದು ಮದುವೆ ಸಪ್ಲೈಗೆ ಹೋಗಿ ಸಿಕ್ಕಿದ ಹಣವನ್ನು ಟೋಕನ್ ಅಡ್ವಾನ್ಸ್ ಕೊಟ್ಟು ಇಂದು ನಮ್ಮೂರಿನ ಶಾಲೆಗೆ 18 ಸೆನ್ಸ್ ಸ್ಥಳ ಹೊಂದಲು ಪ್ರಥಮ ಅಡಿಪಾಯ ಸಂಘದ ವತಿಯಿಂದ ಮಾಡಲಾಗಿದೆ. ಶಿಕ್ಷಣದ ಬಗ್ಗೆ ಊರಿನ ಹಲವು ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಸಲು ಸಹಕಾರ ನೀಡಲಾಗಿದೆ. ಮತ್ತು ನಮ್ಮ ಸಂಘದ ಕಚೇರಿಯಲ್ಲಿ ನಮ್ಮ ಅಜಿನಡ್ಕದ ಅಂಗನವಾಡಿಯನ್ನು ಪ್ರಥಮವಾಗಿ ಆರಂಭಿಸಲಾಗಿದೆ ಮತ್ತು 10 ವರ್ಷ ಸಂಘದ ಕಚೇರಿಯಲ್ಲಿ ಆ ಅಂಗನವಾಡಿಯು ಕಾರ್ಯನಿರ್ವಹಿಸುತ್ತಿತ್ತು ಎಂಬುದನ್ನು ಸಹ ನಿಮ್ಮ ಗಮನಕ್ಕೆ ತರುತ್ತಿದ್ದೇವೆ. 2 ವರ್ಷ ಟ್ಯಾಲೆಂಟ್ ರಿಸರ್ಚ್ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಬಾಕಿಯಾದ ಊರಿನಲ್ಲಿ ಮನೆಯಲ್ಲಿ ಬಾಕಿಯಾದ ಹುಡುಗಿಯರನ್ನು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿ ಮನೆಯಲ್ಲೇ ಕೂತುಕೊಂಡ ಹುಡುಗಿಯರನ್ನು ಮರಳಿ ಬಾ ಶಾಲೆ ಎಂಬ ವಾಕ್ಯದೊಂದಿಗೆ ಅವರನ್ನು ಶಾಲೆಗೆ ಸೇರಿಸಿ SSLC ಪರೀಕ್ಷೆಗೆ ತರಬೇತಿಗೊಳಿಸಿ ಅವರನ್ನು ಪರೀಕ್ಷೆಯ ಶುಲ್ಕವನ್ನು ಪಾವತಿಸಿ ಅದರಲ್ಲಿ 3 ಮಂದಿ SSLC ಪಾಸ್ ಆಗಿರುವುದು ನಮ್ಮ ಮಟ್ಟಿಗೆ ಬಹಳ ಹೆಮ್ಮೆಯ ವಿಷಯವಾಗಿದೆ. ಆರೋಗ್ಯದ ಪ್ರತಿಷ್ಠಾ ಆಸ್ಪತ್ರೆಗಳ ಸಹಭಾಗಿತ್ವದಲ್ಲಿ ಉಚಿತ ವೈದ್ಯಕೀಯ ಶಿಬಿರವನ್ನು ನಿರಂತರವಾಗಿ ವೆಲ್ಫೇರ್ ವತಿಯಿಂದ ಮಾಡಲಾಗಿದೆ. ಊರಿನ ಹಲವು ರೋಗಿಗಳು ಆಸ್ಪತ್ರೆ ಬಿಲ್ಲನ್ನು ಸಾಧ್ಯವಾದ ಮಟ್ಟಿಗೆ ಪಾವತಿಸಲಾಗಿದೆ. 40ನೇ ವಾರ್ಷಿಕದ ನೆನಪಿಗೆ ಮಾಡಿದ ರಕ್ತದಾನ ಶಿಬಿರವನ್ನು ಸೇರಿ ಹಲವು ಸಲ ರಕ್ತದಾನ ಶಿಬಿರ ನಿರ್ವಹಿಸಲಾಗಿದೆ. ಇದರಲ್ಲಿ ಸಂಘದ ಸದಸ್ಯರು ಉತ್ಸಾಹದಿಂದ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಊರಿನ ಪರವೂರಿನ ಅಸಹಾಯಕ ಬಡ ಕುಟುಂಬಗಳ ಮದುವೆಗೆ ಸಹಾಯಕ್ಕೆ ಸಂಘಕ್ಕೆ ಬಂದ ಎಲ್ಲ ಅರ್ಜಿಗಳನ್ನು ಪರಿಗಣಿಸಿ ಸಾಧ್ಯವಾದ ಸಹಕಾರವನ್ನು ನೀಡಲಾಗಿದೆ. ಊರಿನ ರಸ್ತೆ ಅಭಿವೃದ್ಧಿ ಇನ್ನಿತರ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸುವುದರೊಂದಿಗೆ ಶ್ರಮದಾನದ ಮೂಲಕ ಕೆಲವು ಕೆಲಸಗಳನ್ನು ಸಂಘದ ವತಿಯಿಂದ ಮಾಡಲಾಗಿದೆ. ಸಂಘಕ್ಕೆ 1993ರಲ್ಲಿ ಸ್ವಂತ ಕಟ್ಟಡ ನಿರ್ಮಿಸಲು ಇಂದಿನ ನಮ್ಮ ವೇದಿಕೆಯಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ ಅಬ್ದುಲ್ ಮಾಜೀದ್ ಹಾಜಿ ಅವರ ದೊಡ್ಡ ಮೊತ್ತದ ಸಹಕಾರ ನೀಡಿದ್ದನ್ನು ಇಂದು ನೆನಪಿಸಬೇಕಾಗಿದೆ. ಈ ಕಟ್ಟಡಕ್ಕೆ ಸ್ಥಳ ಮಸೀದಿಗೆ ಶಾಶ್ವತ ವರಮಾನ ಬರುವಾಗ ಒಟ್ಟಣದ ವಾಣಿಜ್ಯ ಕಟ್ಟಡಕ್ಕೆ ತಾಗಿಕೊಂಡಿದ್ದರಿಂದ ಮಸೀದಿಯ ಕಮಿಟಿಯು ಅಪೇಕ್ಷದ ಮೇರೆಗೆ ಈ ಕಟ್ಟಡವನ್ನು ತೆರವುಗೊಳಿಸಿ ಈ ಸ್ಥಳದ ಬದಲಿಗೆ ಮಸೀದಿ ಹಸ್ತಾಂತರಗೊಳಿಸಲಾಯಿತು. ನಂತರ 2009ರಲ್ಲಿ ಸಲಾಭಿವೃದ್ಧಿ ಸಮಿತಿಯ ವತಿಯಿಂದ ಖರೀದಿಸಲಾದ 21 ಸ್ಥಳದಲ್ಲಿ 1 ಸೆನ್ಸ್
ಸ್ಥಳವನ್ನು ಸಂಘಕ್ಕೆ ಕೊಟ್ಟದ್ದನ್ನು ಸ್ವೀಕರಿಸಿ ಹೊಸ ಕಟ್ಟಡವನ್ನು ಕಟ್ಟಲಾಯಿತು. ಇಂದಿನ ಗೌರವಾನ್ವಿತ ಸಭಾಧ್ಯಕ್ಷರಾದ UT ಅಬ್ದುಲ್ ಖಾದರ್ ಅವರು ಅದನ್ನು ಉದ್ಘಾಟನೆ ಮಾಡಿದರು. ದಿವಂಗತ UT ಫರೀದ್, BM ಇದ್ದಿನ ಜಯರಾಮ್ ಶೆಟ್ಟಿ, ಅಂದಿನ ಮುಂಗಾರು ದಿನಪತ್ರಿಕೆಯ ಸಂಪಾದಕರಾದ ವಡ್ಡೂರಸ ರಘುರಾಮ್ ಶೆಟ್ಟಿ, ಇಲ್ಲಿನ ವಾರ್ತಾ ಭಾರತಿ ಸಂಪಾದಕರಾದ ಎಸ್ ಪುತ್ತಿಗೆ ನಮ್ಮ ಸಂಘದ ವಿವಿಧ ಕಾರ್ಯಕ್ರಮಗಳಿಗೆ ಆಗಮಿಸಿ ಸಂಘದ ಬಗ್ಗೆ ಮೆಚ್ಚುಗೆಯ ಮಾತನ್ನು ಆಡಿದ್ದು ಇಂದು ನೆನಪಿಗೆ ಬರುತ್ತದೆ. ಬದ್ರಿಯಾ ಎಂಬ ಹೆಸರನ್ನು ಇಟ್ಟ ನಮ್ಮ ಸಂಘಟನೆ ಇದರ ಹೆಸರಿನ ಮಹತ್ವವನ್ನು ಮತ್ತು ಇತಿಹಾಸವನ್ನು ನೆನಪಿಸಲು ಪ್ರತಿ ವರ್ಷ ರಂಜಾನ್ 17ರಂದು ಕಳೆದ 40 ವರ್ಷಗಳಲ್ಲಿ ಬೃಹತ್ ಇಫ್ತಾರ ಕೂಟವನ್ನು ನೆರವೇರಿಸಿಕೊಂಡು ಬಂದಿರುತ್ತದೆ. ಸಂಘದ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟಿದೆ. ಸದಸ್ಯರಿಗೆ ವಾರ್ಷಿಕ ಕ್ರೀಡಾಕೂಟ, ಸ್ಥಳೀಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ವಿವಿಧ ಕ್ರೀಡೆಗಳನ್ನು ಮಾಡಿಸಿ ಬಹುಮಾನ ಕೊಟ್ಟಿದೆ. 40 ವರ್ಷಗಳ ಸಂಭ್ರಮದಲ್ಲಿ ಈ ವರ್ಷ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಏರ್ಪಡಿಸಲಾಗಿದೆ. ಇಂದು ನಮ್ಮ ಕೊನೆಯದಾಗಿ ಸಂಘದ ಕೆಲವು 40 ವರ್ಷಗಳಲ್ಲಿ ಮಾಡಿದ ಸಮಾಜಮುಖಿ ಕೆಲಸಗಳನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಲ್ಲಿ ನಾನು ಒತ್ತು ಕೊಟ್ಟು ಹೇಳಬೇಕಾದ ವಿಷಯ ಏನೆಂದರೆ, ನಾವು ಇತರರಿಗೆ ಭಿನ್ನವಾಗಿ ನಮ್ಮ ಎಲ್ಲಾ ಚಾರಿಟಿ ಕೆಲಸಗಳಿಗೆ ನಾವು ನಮ್ಮ ಕಟ್ಟಡಕ್ಕೆ ಸಾರ್ವಜನಿಕರಿಂದ ಡೊನೇಷನ್ ತೆಗೆದು ಮಾಡಿದ್ದು ಬಹಳ ಕಡಿಮೆ ಸಂದರ್ಭದಲ್ಲಿ ನಮ್ಮ ಸಂಘದ ಸದಸ್ಯರು ಕೇರಳ, ಕರ್ನಾಟಕ ಪ್ರದೇಶಗಳಲ್ಲಿ ಮದುವೆಗೆ ಸಪ್ಲೈ ಸರ್ವಿಸ್ ಮಾಡಿ ಅಲ್ಲಿಂದ ಸಿಕ್ಕಿದ ಕೂಲಿಯಿಂದ ಈ ಮೇಲಿನ ಎಲ್ಲಾ ಕೆಲಸಗಳನ್ನು ಮಾಡಲಾಗಿದೆ ಎಂಬುದನ್ನು ನಾನು ಇಲ್ಲಿ ಉಲ್ಲೇಖಿಸಲು ಉದ್ದೇಶಿಸುತ್ತೇನೆ. ಒಟ್ಟಾರೆ 40 ವರ್ಷದ ನಿರಂತರ ಯಾವುದೇ ರಾಜಕೀಯ ವಾಸನೆ ಇಲ್ಲದೆ, ಧಾರ್ಮಿಕ ಗುಂಪುಗಾರಿಕೆ ಇಲ್ಲದೆ ಊರಿನ ಎಲ್ಲಾ ಯುವಕರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ಅವರಲ್ಲಿ ದುಃಖಿತರ, ಅಸಹಾಯಕರ ಕಷ್ಟಕ್ಕೆ ಸ್ಪಂದಿಸುವ ಮನೋಭಾವನೆಯನ್ನು ಬೆಳೆಸಿದ ಕೀರ್ತಿ ಸಂಘಕ್ಕಿದೆ. ಕಳೆದ ಅವಧಿಯಲ್ಲಿ ಸಕ್ರಿಯವಾಗಿ ದುಡಿದು ಇದರ ನಾಯಕತ್ವದಲ್ಲಿದ್ದ TA ಅಬ್ದುಲ್ ಖಾದರ್ ಮರ್ಹೂಮ್, KH ಮೊಯ್ದೀನ್ ಕುಂಜಿ, KM ಅಬ್ಬಾಸ್, ಅಬ್ದುಲ್ ಸಲಾಂ ಲೇಬರ್, ಟೆಂಪು ಮೋನು, BST ಬಾವ, ರಿಕ್ಷಾ ಬಶೀರ್ ಇಂಥ ಮುಂತಾದ ಅವರು ನಮ್ಮೊಂದಿಗೆ ಈ ಸಂದರ್ಭದಲ್ಲಿ ಇಲ್ಲಿರುವುದಿಲ್ಲ. ಅವರ ಮಕರಸ್ಥಿತಿಕರಾಗಿ ನಾವೆಲ್ಲರೂ ದುಹಾ ಮಾಡಬೇಕಾಗಿದೆ. ಈವರೆಗಿನ ನಮ್ಮ ಎಲ್ಲಾ ಸತ್ಕರ್ಮಗಳನ್ನು ಸರ್ವಶಕ್ತನಾದ ಅಲ್ಲಾಹು ಸ್ವೀಕರಿಸಿ ನಾವು ಮಾಡುವ ಎಲ್ಲಾ ಸಮಾಜಮುಖಿ ಕೆಲಸಗಳು ಅಲ್ಲಾಹನ ತೃಪ್ತಿಗಾಗಿರಬೇಕು ಹೊರತು ಬೇರೆ ಯಾವುದೇ ಉದ್ದೇಶ ಇರಬಾರದು ಎಂದು ಹೇಳುತ್ತಾ ಈ ಸಂಘಟನೆಗೆ ಇನ್ನಷ್ಟು ಬಲಿಷ್ಠವಾಗಿ ಬೆಳೆಯಲು ತಮ್ಮೆಲ್ಲರ ಸಹಕಾರ ಕೇಳುತ್ತಾ ನನ್ನ ಈ ಭಾಷಣವನ್ನು ವಿರಾಮ ಹಾಕುತ್ತೇನೆ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.